ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ಕಲಬುರಗಿಯ ಸುದ್ದಿ. ಈ ಸುದ್ದಿಯ ವಿಶೇಷ ಏನಂತ ಹೇಳಿದ್ರೆ, ಸುದ್ದಿ ಮಾಡಲಿಕ್ಕೆ ಹೋದಂಥ ಪತ್ರಕರ್ತರಿಗೆ ಯೂನಿಫಾರ್ಮ್, ಯಾವ ಯೂನಿಫಾರ್ಮ್, RSS ಯೂನಿಫಾರ್ಮ್ ಹಾಕಿಕೊಂಡು ಬರಬೇಕು ಅಂತ ಕಟ್ಟಪ್ಪಣೆ ಮಾಡಿರುವಂಥ ವಿಚಾರ. ಕಲಬುರಗಿಯಲ್ಲಿ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಕಾರ್ಯಕ್ರಮವನ್ನು ವರದಿ ಮಾಡಲು ಗುರುವಾರ ಸಂಜೆ ಇಲ್ಲಿನ ಕಮಿತಕ್ಕರ್ ಭವನಕ್ಕೆ ತೆರಳಿದ ಪತ್ರಕರ್ತರಿಗೆ ಅಚ್ಚರಿ ಕಾದಿತ್ತು. ಏನದು ಅಚ್ಚರಿ? ಗಣವೇಶ ಧರಿಸಿ ಬಂದವರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ. ಗಣವೇಶ ಧರಿಸಿ ಬಂದ ಪತ್ರಕರ್ತರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ಅಂತ ಸಂಘಟಕರು ಖಡಕ್ ವಾರ್ನಿಂಗ್. ಸೊ ಹಾಗಾಗಿ ಪತ್ರಕರ್ತರಿಗೆ ಆಶ್ಚರ್ಯ ಆಯಿತು. ಸಾಮಾನ್ಯವಾಗಿ ಪತ್ರಕರ್ತರು ದಿನದಲ್ಲಿ 3-4 ಸಭೆಗಳನ್ನು, ಸಮಾರಂಭಗಳನ್ನು ವರದಿ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಅವರೇನೋ ಒಂದು ಕಡೆ ಕಾಂಗ್ರೆಸ್ ಸಭೆಗೆ ಹೋಗ್ತಾರೆ, ಮತ್ತೊಂದು ಕಡೆ BJP ಸಭೆಗೆ ಹೋಗ್ತಾರೆ, ಮತ್ತೊಂದು ಕಡೆ ಕಮ್ಯುನಿಸ್ಟ್ ಸಭೆಗೆ ಹೋಗ್ತಾರೆ, ಮತ್ತು ಸಂಜೆ JDS ಸಭೆಗೆ ಹೋಗ್ತಾರೆ, ಅಥವಾ ಮುಸಲ್ಮಾನರ ಏನಾದರೂ ಸಂಘಟನೆಗಳ ಸಭೆಗೆ ಹೋಗ್ತಾರೆ, ಕ್ರೈಸ್ತರ ಸಭೆಗೆ ಹೋಗ್ತಾರೆ, ಹಿಂದೂ ಧರ್ಮೀಯರ ಸಭೆಗೆ ಹೋಗ್ತಾರೆ, ದೇವಸ್ಥಾನ, ಚರ್ಚ್, ಮಸೀದಿಯ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಪ್ರತಿಯೊಬ್ಬರು ನಮ್ಮ ಡ್ರೆಸ್ ಕೋಡ್ ಹಾಕಿಕೊಂಡು ಬಂದರೆ ಏನಿರ್ಬೋದು, ಏನಾಗ್ಬೋದು. ಸೊ ಕಲಬುರಗಿಯಲ್ಲಿ ಅಂತೂ ಈ ರೀತಿ ನಡೆದೇ ಹೋಯಿತು. ಪತ್ರಕರ್ತರು ವಾಪಸ್ ಬರಬೇಕಾಯಿತು ಕೂಡ. ಅದೇ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ಕಾರ್ಯಕ್ರಮದ ವರದಿ ಮಾಡಲು ಗುರುವಾರ ಸಂಜೆ ಇಲ್ಲಿನ ಕಮಿತಕ್ಕರ್ ಭವನಕ್ಕೆ ತೆರಳಿದ ಪತ್ರಕರ್ತರಿಗೆ ಅಚ್ಚರಿ ಕಾದಿತ್ತು. ಯಾಕಂದರೆ ಗಣವೇಶ ಧರಿಸಿ RSS ಗಣವೇಶ ಧರಿಸಿ ಬಂದರೆ ಮಾತ್ರ ಒಳಗೆ ಪ್ರವೇಶ ನೀಡಲಾಗುವುದೆಂದು ಸಂಘಟಕರು ಪಟ್ಟ ಹಿಡಿದರು. ನಾವು ಪತ್ರಕರ್ತರು ಕಾರ್ಯಕ್ರಮದ ವರದಿ ಮಾಡಲು ಬಂದಿದ್ದೇವೆ. ಸಂಘದ ಕಾರ್ಯಕರ್ತರಿಗೆ ಹೇಳಿದಂತೆ ನಮಗೂ ಗಣವೇಶ ಹಾಕಿಕೊಂಡು ಬಾ ಅಂದರೆ ಹೇಗೆ ಅಂತ ಪತ್ರಕರ್ತರು ಸಂಘಟಕರ ಜೊತೆಗೆ ಮಾತಾಡ್ತಾರೆ. ಸಂಘಟಕರು ಅಷ್ಟು ಅವಾಗ ಹೇಳ್ತಾರೆ, ಇದು ನೋಡಿ ಚರ್ಚೆ ಮಾಡುವ ಸಮಯ ಅಲ್ಲ, ಇದು ನಾವು ನಿಮಗೆ ಮೊದಲೇ ಹೇಳಿದ್ದೆವು, ಗಣವೇಶ ಹಾಕಿಕೊಂಡೇ ಬರುವಂಥ ಪತ್ರಕರ್ತರಿಗೆ ಮಾತ್ರ ಒಳಗೆ ಬಿಟ್ಟು ಕೊಡುತ್ತೇವೆ ಅಂತ ಮೊದಲೇ ಹೇಳಿದ್ದೆವು ಅಂತ ಹೇಳಿದರು. ಸೊ ಆಮೇಲೆ ತಕರಾರು ಮಾಡಲಿಕ್ಕೆ ಅವಕಾಶ ಉಂಟಾ? ಪತ್ರಕರ್ತರು ವಾಪಸ್ ಬಂದರು. ಸೊ ಗಣವೇಶ ಹಾಕಿಕೊಂಡೇ ನಿಮಗೆ ಬರಬೇಕಂತ ನಾವು ಹೇಳಿದ್ದೆವು, ಗಣವೇಶ ಹಾಕಿಕೊಂಡು ಬರುವಂಥ ಪತ್ರಕರ್ತರಿಗೆ ಮಾತ್ರ ಮೋಹನ್ ಭಾಗತ್ ಅವರ ಕಾರ್ಯಕ್ರಮದ ಇದನ್ನು ಸಾರ್ವಜನಿಕ ಕಾರ್ಯಕ್ರಮ ಅಲ್ಲ, ಅವರ ಪತ್ರಕರ್ತರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಅವಕಾಶ ಅಂತ ನಾವು ಹೇಳಿದ್ದೆವು. ನೀವು ಇಲ್ಲಿ ಈಗ ಬಂದು ಚರ್ಚೆ ಮಾಡಿದರೆ, ಈಗ ದಿಸ್ ಲಾಸ್ಟ್ ಮಿನಿಟ್, ಇದು ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಈಗ ಟೈಮ್ ಆಗಿದೆ. ಸೊ ನಿಮಗೆ ನಾವು ಮೊದಲೇ ಹೇಳಿದ್ದೆವು, ನೀವು RSS ಗಣವೇಶ ಧರಿಸಿಕೊಂಡು ಬನ್ನಿ, RSS ಗಣವೇಶ ಧರಿಸಿಕೊಂಡು ಬರುವಂಥ ಪತ್ರಕರ್ತರಿಗೆ ಮಾತ್ರ ನಾವು ಒಳಗೆ ಹೋಗಲಿಕ್ಕೆ ಅವಕಾಶ ಕೊಡ್ತೇವೆ ಅಂತ. ಸೊ ಇಷ್ಟಾದಾಗ ಪತ್ರಕರ್ತರು ಒಂದು 3 ಮಂದಿ ಹಾಕಿಕೊಂಡು ಬಂದಿದ್ದರಂತೆ. ಮೊದಲೇ ಮಾಹಿತಿ ಇದ್ದ ಕಾರಣಕ್ಕಾಗಿ ಅಥವಾ ಒಲವು ಅಂತಲೇ ಹೇಳ್ಬೋದು, 3 ಮಂದಿ ಹಾಕಿಕೊಂಡು ಬಂದಿದ್ದಾರಂತೆ. ಆ 3 ಮಂದಿಯನ್ನು ಒಳಗೆ ಬಿಟ್ಟರು. ಉಳಿದವರು ಏನಾಯಿತು, ವಾಪಸ್ ಬಂದರು. ನಾವೇನು ಕಾರ್ಯಕ್ರಮಕ್ಕೆ ವರದಿಗೆ ಬಂದವರು, ನಾವೇನು ನಿಮ್ಮ ಸಂಘ ಸಂಸ್ಥೆ ಪಕ್ಷದ ಕಾರ್ಯಕರ್ತರಲ್ಲ ಅಂತ ಹೇಳಿ ಉಳಿದ ಪತ್ರಕರ್ತರು ಯಥಾ ಪ್ರಕಾರ ವಾಪಸ್ ಬಂದರು. ಸೊ ಹಾಗಾಗಿ ಪತ್ರಕರ್ತರಿಗೇ ನೀವು ಪ್ರತಿಯೊಬ್ಬರು ಈಗ ನಾನು ಈಗಲೇ ಆರಂಭದಲ್ಲಿ ಹೇಳಿದಲ್ಲ, ಅವರು ದಿನಕ್ಕೆ 3-4 ಸಂಘಟನೆಗಳ, ರಾಜಕೀಯ ಪಕ್ಷಗಳ, ಧಾರ್ಮಿಕ ಸಂಸ್ಥೆಗಳ ಕಾರ್ಯಕ್ರಮವನ್ನು ವರದಿ ಮಾಡ್ತಾರೆ. ಎಲ್ಲರೂ ಅವರವರು ಬಳಸಿಕೊಳ್ಳುವಂಥ ಅಥವಾ ಅವರವರೇ ಮಾಡಿಕೊಂಡಿರುವಂಥ ಡ್ರೆಸ್ ಕೋಡ್ಗಳನ್ನು ಪತ್ರಕರ್ತರ ಮೇಲೆ ಕೂಡ ಹೇರಿದರೆ ಹೌ ಇಸ್ ಇಟ್ ಪಾಸಿಬಲ್? ಏನಿದು ಕತೆ? ನಮಗೆ ಈ ನಡುವೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಬೆಂಗಳೂರಿನಿಂದ ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೀವು ನಿಮ್ಮ ಪತ್ರಿಕೋದ್ಯಮದ ಜೀವನದಲ್ಲಿ ಯಾವತ್ತಾದರೂ ಈ ರೀತಿಯ ಒಂದು ಅನುಭವ ಆಗಿದೆ ಸರ್? ನೀವು ಡ್ರೆಸ್ ಕೋಡ್ ವಿಸ್ಮಯ ಇದು ಉಂಟೆ ಅಂತ ಅನ್ಸುತ್ತೆ ನಮ್ಗೆ. ಈಗೂ ಉಂಟೆ? ಹೌದು ಸರ್, ಈಗೂ ಉಂಟು ಖಂಡಿತವಾಗಿಯೂ. ಅಲ್ಲಿ 3 ಮಂದಿಗೆ ಅವಕಾಶ ಕೊಟ್ಟರಂತೆ. ನಾವು ಮೊದಲೇ ಹೇಳಿದ್ದೆವು, ನೀವು ಕಾರ್ಯಕ್ರಮ ಸಂಘ ಚಾಲಕರ ಕಾರ್ಯಕ್ರಮ ನೀವು ಒಳಗೆ ಬರುವುದಿದ್ದರೆ ಪತ್ರಕರ್ತರಾಗಿದ್ದರೂ ಕೂಡ ಪತ್ರಕರ್ತರಿಗೆ ಇರುವಂಥ ಮಾತುಕತೆ ಕಾರ್ಯಕ್ರಮ ನೀವು ಗಣವೇಷಧಾರಿಗಳಾಗಿ ಬಂದರೆ ಬಿಡ್ತೇವೆ ಅಂತ.
ಮೂರು ಮಂದಿ ಒಳಗೆ ಹೋದರಂತೆ ಉಳಿದವರೆಲ್ಲ ನೋಡಿ ನಾವು ಪತ್ರಕರ್ತರು ಕಾರ್ಯಕ್ರಮ ವರದಿ ಮಾಡಲಿಕ್ಕೆ ಬಂದಿದ್ದೇವೆ, ನಾವು ನಿಮ್ಮ ಸಂಘಟನೆಯ ಅವರಿಗೆ ಹೇಳಿದ ಥರ ಡ್ರೆಸ್ ಕೋಡ್ ನಮಗೆ ಹಾಕಿಕೊಂಡು ಬರಬೇಕಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರಂತೆ. ಇಲ್ಲ, ಈಗ ಚರ್ಚೆ ಮಾಡೋ ಸಮಯ ಎಲ್ಲ, ಟೈಮ್ ಆಯಿತು ಅಂತ ಹೇಳಿದ್ರಂತೆ. ಸೊ ನೋಡಿ ತಾರಣ್ಣವ್ರೆ, ನಮ್ಮ ದೇಶದಲ್ಲಿ 80 ಕೋಟಿ ಹಿಂದೂಗಳಿದ್ದಾರೆ. ಹೌದು ಹೌದು, ಖಂಡಿತ. 15 ಕೋಟಿ ಮುಸ್ಲಿಮರಿದ್ದಾರೆ. ಹೌದು. 15 ಕೋಟಿ ಅಲ್ಲ, 15%. ಹೌದು, 80% ಹಿಂದೂಗಳಿದ್ದಾರೆ. ಹೌದು. 2.3% ಕ್ರೈಸ್ತರಿದ್ದಾರೆ. ಹೌದು. 80% ಹಿಂದೂಗಳಲ್ಲಿ ಈ ರೀತಿ ಅಂದ್ರೆ ಈ ಭೇದ ಭಾವ ಮಾಡುವಂತದ್ದು, ಅವ್ರು ಮಾತ್ರ ಹಿಂದೂಗಳು, ಉಳಿದವರೆಲ್ಲ ಹಿಂದೂಗಳಲ್ಲ ಅನ್ನೋದಾದ್ರೆ, ನಾವು ಹಿಂದೂ ರಾಷ್ಟ್ರ ಅಂತ ಹೇಳ್ತಾರೆ, ಹಿಂದೂಗಳೆಲ್ಲ ಒಂದು ಅಂತಾರೆ, ಹಿಂದೂ ಪರಿಕಲ್ಪನೆ ಬೇಕು ಅಂತಾರೆ, ಹಿಂದೂಗಳನ್ನ ಇದ್ ಮಾಡ್ಬೇಕು ಅಂತಾರೆ. ಏನಾಗಾದ್ರೆ ನಂಗೇನು ಅರ್ಥ ಆಗ್ತಾ ಇಲ್ಲ ಇದು ಅಂತ. ಸುಮ್ನೆ ಅನಗತ್ಯವಾಗಿ ಮತಾಂತರ ಅಂತ ಗೂಬೆ ಕೂರಿಸ್ತಾರೆ. ಆಯ್ತಾ? ಮತಾಂತರ ಅಂದ್ರೆ ಎಷ್ಟಾಗಿದೆ ಕ್ರೈಸ್ತರ ಜನಸಂಖ್ಯೆ ಎಷ್ಟಾಗಿದೆ ಆಯ್ತಾ? 1970ರಿಂದ ತಗೊಳ್ಳಿ, 50 ವರ್ಷದ ಒಂದು ಒಟ್ಟಾರೆ ಅಂಕಿಅಂಶಗಳು ತಗೊಂಡ್ರೆ, ಮತಾಂತರ ಮಾಡಿದ್ರೆ ಎಷ್ಟಾಗ್ಬೇಕಾಗಿತ್ತು ಹಿಂದೂಗಳ ಜನಸಂಖ್ಯೆ? ಹೌದು. ಕ್ರೈಸ್ತರ ಜನಸಂಖ್ಯೆ. ಹೌದು. ಆಯ್ತಾ? ಎಷ್ಟು ಜನ ಕ್ರೈಸ್ತರು ಇದ್ ಮಾಡ್ತಾ ಇದಾರೆ? ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಕ್ರೈಸ್ತರಾಗಿ ಮತಾಂತರ ಆಗ್ಬಹುದು. ಹಿಂದೂ ಧರ್ಮದ ಚಿಂತನೆಗಳು, ಹಿಂದೂ ಧರ್ಮದ ಇದನ್ನೇ ಆಚಾರ ವಿಚಾರಗಳನ್ನೇ ಪಾಲನೆ ಮಾಡ್ತಾ ಇದಾರೆ. ಮತಾಂತರ ಆದ್ರೂ ಕೂಡ ಏನೋ ಒಂಥರ ಎಲ್ಲರ ಮೇಲೂ ಗೂಬೆ ಕೂರಿಸುವಂತದ್ದು. ನಾವು ಸಂಘ ಪರಿವಾರದವ್ರು ಮಾತ್ರ ಶ್ರೇಷ್ಠರು, ಉಳಿದವರೆಲ್ಲ ಕನಿಷ್ಠರು ಅನ್ನೋ ತರ ನೋಡುವಂತದ್ದು. ಇದು ನಿಜಕ್ಕೂ ಒಂದು ಬಹಳ ದುಃಖ ತರುವಂತ ವಿಚಾರ. ಉದಾತ್ತ ಚಿಂತನೆಗಳು ಅಂತಾರೆ, ಎಲ್ಲಿದೆ ಉದಾತ್ತ ಚಿಂತನೆಗಳು? ಅದೇ ಪತ್ರಕರ್ತರಿಗೆ ಈ ರೀತಿಯಾಗಿ ನೀವು ಡ್ರೆಸ್ ಕೋಡ್ ಹಾಕಿಕೊಂಡು ಬರ್ಬೇಕಂತ ಹೇಳಿದ್ರೆ ಇಲ್ಲ, ಅದು ತುಂಬಾ ತಪ್ಪದು. ಅದನ್ನ ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು. ಅದು ತುಂಬಾ ಉಗ್ರ ಹೋರಾಟ ಮಾಡ್ಬೇಕಾಗಿತ್ತು ಆ ವಿಚಾರದಲ್ಲಿ. ನಿಜಕ್ಕೂ ಅದು ಯಾವ್ದೇ ಕಾರಣಕ್ಕೂ ಸಮರ್ಥನೀಯ ಅಲ್ಲ. ಮುಸ್ಲಿಮರ ಫಂಕ್ಷನ್ಗೆ ನಾಳೆ ದಿವಸ ಕಾಡ್ಗೆ ಹಾಕಮ್ಮನಿ, ಸೆಟ್ ಹಾಕಮ್ಮನಿ ಅಂತಾರೆ. ಕ್ರಿಸ್ತರ ಫಂಕ್ಷನ್ಗೆ ಇದಾಕಮ್ಮನಿ, ಶಿಲ್ಬೆ ಹಾಕಮ್ಮನಿ, ಅದಾಕಮ್ಮನಿ ಅಂತ ಅಂತಾರೆ. ಇನ್ಯಾವ್ದು ಬ್ರಾಹ್ಮಣರ ಫಂಕ್ಷನ್ಗೆ ಬೇರೆ ಅವ್ರ ರೀತಿಯ ವೇಷಭೂಷಣ ಹಾಕಮ್ಮನಿ ಅಂತಾರೆ. ಈ ರೀತಿ ಎಲ್ಲ ಹೇಳೋದಾದ್ರೆ, ಈ ರೀತಿ ಎಲ್ಲ ವರ್ತನೆ ಮಾಡೋದಾದ್ರೆ ಅದಕ್ಕೆ ಏನ್ ಅರ್ಥ ಇರುತ್ತೆ? ವಸುದೈವ ಕುಟುಂಬಕಂ ಅಂತಾರೆ. ಎಲ್ಲಿದೆ ಆ ಪರಿಕಲ್ಪನೆ? ಆಯ್ತಾ? ನಮ್ಗೆಲ್ಲ ಕೊಟ್ಟಿದ್ದು ಬುದ್ಧನ ತತ್ವಗಳು, ಗಾಂಧಿ ತತ್ವಗಳು, ಬಸವಣ್ಣನ ತತ್ವಗಳು, ಅಂಬೇಡ್ಕರ್ ತತ್ವಗಳು. ಆ ವಿಶ್ವಮಾನವ ಪರಿಕಲ್ಪನೆ ಬೇಕು ನಮ್ಗೆ. ಇವ್ರು ಯಾರೋ ಸಂಘ ಪರಿವಾರದವರು, ಇವರು ನಿನ್ನೆ ಮೊನ್ನೆ ಬಂದು ಈ ರೀತಿ ನಮ್ಮ ಮೇಲೆ ಮಾಡುವಂತದ್ದು, ನಮ್ಮ ಮೇಲೆ ಹೇರುವಂತದ್ದು, ಒತ್ತಡವಾಗಿ ಹೇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ. ನಿಜಕ್ಕೂ ಇದು ಆತಂಕಕಾರಿ ಬೆಳವಣಿಗೆ. ಇದು ಸರಿಯಲ್ಲ. ಮುಂದೆ ಈ ರೀತಿಯ ಚಟುವಟಿಕೆಗಳಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಇಂತಹ ಧೋರಣೆ ಅವ್ರು ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ಅವರು ಸಂಘ ಪರಿವಾರದ ಪತ್ರಿಕೆಗಳಿದಾವೆ, ಸಂಘ ಪರಿವಾರಕ್ಕೆ ಸಂಬಂಧಪಟ್ಟ ಚಾನೆಲ್ಗಳಿದಾವೆ, ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂತವರೇ ಇದಾರೆ, ಅವರೇ ಎಲ್ಲ ಕಡೆ ಇದಾರೆ, ಮಾಧ್ಯಮದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಇದಾರೆ. ಅವ್ರನ್ನೇ ಕರೆಸಿ ಅವ್ರನ್ನೇ ವರದಿ ಮಾಡ್ಕೊಳ್ಳಿ. ಖಂಡಿತ. ಏನಾದ್ರೂ ಸಣ್ಣದೇನಾದ್ರು ತಪ್ಪಾಯ್ತು, ಸಣ್ಣದೇನಾದ್ರು ವರದಿ ಆಯ್ತು ಅಂತಂದ್ರೆ ಇವ್ರು ಹಿಂದೂ ವಿರೋಧಿ ಅಂತಾರೆ, ಇವ್ರು ಹಿಂದೂ ವಿರೋಧಿ ಅಂತ ಹಣಪಟ್ಟಿ ಕಟ್ತಾರೆ. ಆಮೇಲೆ ಇವ್ರು ಹಿಂದೂಗಳ ವಿರುದ್ಧವಾಗಿ ಬರೀತಾರೆ ಅಂತ ಅಂತಾರೆ. ಇದು ಹಿಂದೂ ವಿರೋಧಿ ಧೋರಣೆ ಅಲ್ವಾ? ನಿಜ. ಇವರು ಬರೀ ಗಣವೇಷಧಾರಿಗಳಾಗಿ ಮಾತ್ರ ಬರ್ಬೇಕು ಅಂತಂದ್ರೆ ಪತ್ರಕರ್ತರು ಗಣವೇಷಧಾರಿಗಳಾಗಿ ಬರಬೇಕು. ಪತ್ರಕರ್ತರು ಬಸವಣ್ಣನ ಅನುಯಾಯಿ, ನಾನು ಬಸವಣ್ಣ ಏನ ವೇಷಭೂಷಣ ಆಗ್ತಾ ಇರೋ, ಬಸವಣ್ಣನ ಹೆಂಗಿರುತ್ತಾರೋ ನಾನು ಹಂಗ ಹೋಗ್ತೀನಿ. ನಾನು ಅಂಬೇಡ್ಕರ್ ಅನುಯಾಯಿ, ಅಂಬೇಡ್ಕರ್ ಯಾವ ರೀತಿ ಇದ್ದಾರೋ, ಅಂಬೇಡ್ಕರ್ ಯಾವ ರೀತಿ ಇದ್ರೋ ನಾನು ಆ ರೀತಿ ಹೋಗ್ತೀನಿ. ನಾನು ಬುದ್ಧನ ಅನುಯಾಯಿ, ಬುದ್ಧನ ವೇಷಭೂಷಣಗಳನ್ನ ನಾನು ಇದ್ ಮಾಡ್ತೀನಿ. ವಿವೇಕಾನಂದರ ಅನುಯಾಯಿ, ನಾನು ವಿವೇಕಾನಂದ ರೀತಿ ಹೋಗ್ತೀನಿ. ಅದನ್ನ ಅವ್ರು ಪ್ರಶ್ನೆ ಮಾಡೋದು ನಿಜಕ್ಕೂ ಅದು ಸಮರ್ಥನೀಯ ಅಲ್ಲ. ಅದು ಒಳ್ಳೆ ಬೆಳವಣಿಗೆನೂ ಅಲ್ಲ. ಯಾವುದೇ ಕಾರಣಕ್ಕೂ ನಾವು ಅದನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇಷ್ಟೆಲ್ಲ ತಂತ್ರಜ್ಞಾನವಾಗಿ ನಾವ್ ಇಷ್ಟೆಲ್ಲ ಮುಂದುವರೆದು, ಇಷ್ಟೆಲ್ಲ ಬೆಳವಣಿಗೆಯಾಗಿ ಮಾಧ್ಯಮ ಮತ್ತೆ ಈ ಜಗತ್ತಿನ ತಂತ್ರಜ್ಞಾನ ನಾಗಾಲೋಟದಲ್ಲಿ ಸಾಕ್ತಾ ಇದೆ. ಕಳೆದ ಒಂದ್ 3 ದಶಕದಲ್ಲಿ ಆಗಿರುವಂತ ತಂತ್ರಜ್ಞಾನದ ಬೆಳವಣಿಗೆ 2-3 ಶತಮಾನಗಳಲ್ಲಿ ಆಗಿಲ್ಲ.
ಹೌದು ಅಷ್ಟೊಂದು ನಾವು ಅಗಾಧವಾಗಿ ಬೆಳವಣಿಗೆ ಸಾಧಿಸಿದ್ದೇವೆ. ಎಸ್ ಹೌದು ಬೌದ್ಧಿಕವಾಗಿ ನಾವು ಅದೆಲ್ಲ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಸಾಧಿಸಿದ್ರೆ ಸಾಕ, ನಾವು ಬೌದ್ಧಿಕವಾಗಿ ನಾವು ಬೆಳವಣಿಗೆ ಸಾಧಿಸೋದು ಬೇಡವಾ? ಕರೆಕ್ಟ್ ಆಯ್ತಾ? ನಾವು ಮಾನಸಿಕವಾಗಿ ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ಬೇಡವಾ? ಹೌದು ಈ ರೀತಿ ಎಲ್ಲ ಹೇಳೋದಾದ್ರೆ ಅದು ಯಾವ ಲೋಕದಲ್ಲಿ ಇದ್ದೇವೆ ನಾವು? ಇನ್ನು ಉಳಿಗಮ್ಮ ನಾವು ಇನ್ನೂ ಏನು ಇದು ಹೇಳ್ತಾರಲ್ಲ, ಬಹಳ ಪುರಾತನ ಇದ್ರಲ್ಲಿ ಇದ್ರೆ ನಾವು, ನಾಗರಿಕತೆಯಲ್ಲಿ ಇದ್ರೆ ನಾವು ಮುಂದುವರೆದ ನಾಗರಿಕತೆಯಲ್ಲಿ ಇರೋದು. ಎಸ್ 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 ಖಂಡಿತ ಖಂಡಿತ ಸರ್, ಖಂಡಿತ. ಒಟ್ಟು ನೀವು ಹೇಳಿದಾಗೆ ಹೇಗೋ ಉಂಟೆ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಪತ್ರಕರ್ತರು ಸರ್ವಸಂಘ ಚಾಲಕರ ಸಭೆ ಅವರ ಮಾತುಕತೆ ಕಾರ್ಯಕ್ರಮಕ್ಕೆ ಬರಬೇಕಿದ್ದರೆ RSSನ ಗಣವೇಷ ಧರಿಸಿಯೇ ಬರಬೇಕು ಅನ್ನುವಂಥ ಒತ್ತಾಯ. ಎಸ್ ತುಂಬ ಆಶ್ಚರ್ಯಕರವಾದಂಥ ವಿಚಾರ. ಇರಲಿ, ಅವರವರ ಸಂಘಟನೆ ಪದಾಧಿಕಾರಿಗಳು ಅನುಯಾಯಿಗಳು ಮಾಡುವಂಥದ್ದು ಇರುವಂಥದ್ದು. ಆದರೆ ನೀವು ಸಭೆಯನ್ನು ಆ ಕಾರ್ಯಕ್ರಮವನ್ನು ವರದಿ ಮಾಡುವವರು ಕೂಡ ಇದೇ ರೀತಿಯಾಗಿ ಬರಬೇಕು ಅಂತ ಹೇಳಿದರೆ ಅದು ನಿಜಕ್ಕೂ ಅಚ್ಚರಿಯ ವಿಷಯ. ಎಸ್ ಖಂಡಿತ ಒಂದಷ್ಟು ಪತ್ರಕರ್ತರು ಅಲ್ಲೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮತ್ತು ಹಿಂದಕ್ಕೆ ವಾಪಸ್ ಕೂಡ ಹೋಗಿದ್ದಾರೆ. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.